ನಾವೆಲ್ಲರೂ ಕೂಡ ಸಮಾನರು ಅನ್ನುವ ಈ ಒಂದು ತನ್ನ ಸಾಮರಸ್ಯದ ಬದುಕನ್ನು ಹಂಚಿಕೊಂಡಂತಹ ನಾಯಕ ಯುಟಿ ಖಾದರ್ ಅವರು ಮತ್ತು ಹಲವಾರು ಕಾರ್ಯಕ್ರಮ ಮೂಲಕ ಉಳ್ಳಾಲವನ್ನ ಗಮನ ಸೆಳೆದಂತಹ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಮಾದರಿಯಾದಂತಹ ಉಳ್ಳಾಲವನ್ನ ನಿರ್ಮಿಸಿದಂತಹ ನಾಯಕ ಸಂಸದ ಯುಟಿ ಖಾದರ್ ಪ್ರಕೃತಿ ವಿಕೋಪ ಅನುದಾನದ ಅಡಿಯಲ್ಲಿ 2,70,00,000 ಅನುದಾನದಲ್ಲಿ ಈ ಒಂದು ಆಶ್ವತ್ಥಾನದ ಕಟ್ಟಡ ನಿರ್ಮಾಣ ಕಾರ್ಯಕ್ರಮದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಎಲ್ಲ ಬಂಧುಗಳಿಗೆ ಮೊತ್ತ ಮೊದಲಾಗಿ ಸ್ವಾಗತವನ್ನು ಕೋರುತ್ತಾ ಇದೀಗ ಬಂದಂತಹ ಎಲ್ಲ ನಮ್ಮ ನಾಯಕರುಗಳನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿದ್ದೇವೆ. ನಮ್ಮ ವಾಗ್ಮಿಗಳಾದಂತಹ ಸನ್ಮಾನಿಸಿದ ಮೊಹಮ್ಮದ್ ಕಚೇರಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರನ್ನು ಸ್ವಾಗತಿಸ್ತಾ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಸ್ವಾಗತ ಭಾಷಣ ಮಾಡುವ ಮೊದಲು ಕೆಲವೊಂದು ಈ ಶಾಲೆಯ ವಿಷಯಗಳನ್ನ ಒಂದೆರಡು ವಿಷಯಗಳನ್ನ ತಮ್ಮ ಗಮನಕ್ಕೆ ಇಚ್ಛೆ ಪಡುತ್ತೇನೆ. ಬಂಧುಗಳೇ, ಈ ಒಂದು ಪರಿಸರದಲ್ಲಿ 1962-63 ಇಸವಿಯಲ್ಲಿ ಮೊತ್ತ ಮೊದಲನೆಯದಾಗಿ ಈ ಶಾಲೆ ಆ ಕಾಲದ ಹಿರಿಯರಾದಂತಹ ಹಾಜಿ ದಿನಪ್ಪನವರು, ಹಾಜಿ ಬಡಿಯಪ್ಪಾಜಿ ಅವರು, ಜಮಾಲಿಯ ಇಬ್ರಾಹಿಮನವರು, ಲೂಯಿಸ್ ಮುಂತುವೆರವರು ಅನೇಕರು ಸೇರಿಕೊಂಡು ಮೊತ್ತ ಮೊದಲನೆಯದಾದ ಒಂದು ಶಾಲೆಯ ಒಂದು ಕೊಠಡಿ ನಮ್ಮ ಮನೆಯಲ್ಲಿ 1ನೇ ತರಗತಿಯಲ್ಲಿ ಪ್ರಾರಂಭವಾಗಿತ್ತು. ಈಗಲೂ ಕೂಡ ಆ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳಾದಂತಹ ಅಬ್ದುಲ್ ರಹೀಮಾನ್ ಅವರು ಕೋಟೆ ಹುಸೇನಾಜಿಯ ಮಗ, ಉಲ್ಲಾಲ್ ಅಬ್ಬಾಸ್ ಅವರು ಆ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳಾಗಿದ್ದಾರೆ. ತದನಂತರ ಆ ಶಾಲೆ ಲೂಯಿಸ್ ಮುಂತೇರವರ ಕಟ್ಟಡಕ್ಕೆ ಬಂತು. ತದನಂತರ ಇಲ್ಲಿ ಬಂದು ಕಾಲಾವಕಾಶಗಳಿಂದ ಹಲವಾರು ವರ್ಷದ ಬೇಡಿಕೆ ಇಲ್ಲಿ ಒಂದು ಶಾಲೆಯ ಒಂದು ಹೊಸ ನೂತನ ಕಟ್ಟಡ ಆಗಬೇಕು ಅಂತ ಹೇಳಿಕೊಂಡು ಇಲ್ಲಿಯ ಅನೇಕ SDMCಯ ಅಧ್ಯಕ್ಷರುಗಳು, ಈ ಹಿಂದಿನ ಅಧ್ಯಕ್ಷರಾದ ಇಬ್ರಾಹಿಂ ರವರು, ಸನ್ಮಾನ್ಯ ಲೂಯಿಸ್ ಮುಂತೇರವರು, ಇಸ್ಮಾಯಿಲ್ ಫಕೀರ್ ರವರು, ಹಾಗೆ ಅನೇಕ ನಮ್ಮ ಹಿರಿಯರು ಈ ಶಾಲೆಗೆ ಬೇಕಾಗಿ ಅನೇಕ ತ್ಯಾಗಗಳನ್ನೆಲ್ಲ ಅನ್ವರ್ ಹುಸೇನ್ ಅಂತವರು, ಅವರ ಕುಟುಂಬದವರು, ನಮ್ಮ ಮುಖಚೇರಿಯ ಅನೇಕ ಹಿರಿಯರು ಎಲ್ಲರೂ ಈ ಶಾಲೆಯ ಏಳಿಗೆಗಾಗಿ ಹಾಜಿ UK ಇಬ್ರಾಹಿಂ ಅವರನ್ನು ಕೂಡ ಇವತ್ತು ನಮಗೆ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಧರ್ಮನಗರದಲ್ಲಿರತಕ್ಕಂಥ ಇದರ ಒಂದು ಶಾಖೆಗೆ ಸುಮಾರು 20,000 ರೂಪಾಯಿ ಆ ಕಾಲದಲ್ಲಿ ಅವರು ಕೊಟ್ಟದ್ದು ಇವತ್ತಿಗೂ ಕೂಡ ನನಗೆ ನೆನಪುಂಟು. ಇದೆಲ್ಲ ಬಹಳ ಕಷ್ಟದಿಂದ ಈ ಶಾಲೆಯಲ್ಲಿ ಇರತಕ್ಕಂತಹ ಬಡ ಮಕ್ಕಳು, ಆರ್ಥಿಕವಾಗಿ ಹಿಂದುಳಿದವರ ಮಕ್ಕಳು ಮುಂದೆ ಬರಬೇಕು ಅಂತೇಳಿ ಇದೀಗ ದೈವ ಫಲ ಕೂಡಿ ಬಂದು ನಮ್ಮ ಈ ಶಾಲೆಗೆ 2,75,00,000 ರೂಪಾಯಿಗಳನ್ನು ಬಹುಶಃ ಉಲ್ಲಾಲದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಲು ಕಾರಣಭೂತರಾದಂತಹ ವೇಗದ ಸರದಾರ, ಪಾರದರ್ಶಕ ಆಡಳಿತವನ್ನು ಕೊಡುವಂತಹ ಒಂದು ವ್ಯಕ್ತಿ ಅಂತ ಹೇಳಿದ್ರೆ UT ಖಾದರ್ ಸಾಹೇಬರು. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ, ಊರಿನ ನಾಡಿನ ಜನತೆ ಪರವಾಗಿ, ಹಿರಿಯರ ಪರವಾಗಿ ಅವರಿಗೆ ಸ್ವಾಗತವನ್ನ ಬಯಸುತ್ತೇನೆ ಬಂಧುಗಳೇ. ಅದೇ ರೀತಿ ಈ ಒಂದು ಸಮಾರಂಭದಲ್ಲಿ ನಮ್ಮೊಟ್ಟಿಗಿದ್ದಾರೆ ನಮ್ಮ ಹಾಜಿ ಅಬ್ದುಲ್ ಖಾದರ್ ಸಾಹೇಬರು, ನಮ್ಮ ಮುಖಚೇರಿ ಜಮಾತಿನ ಅಧ್ಯಕ್ಷರಿದ್ದಾರೆ. ಅವರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಎಲ್ಲದಕ್ಕೂ ಪ್ರತಿ ವರ್ಷವೂ ಸ್ವಾತಂತ್ರ್ಯ ಉತ್ಸವ ಆಗುವಾಗ ನಮಗೆ ಪ್ರೈಸ್ ಕೊಡುವುದು ಅಂತ ಹೇಳಿದ್ರೆ ಹಾಜಿ ಅಬ್ದುಲ್ ಖಾದರ್ ಅವರು, ಅವರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನ ಬಯಸುತ್ತೇನೆ. ಅದೇ ರೀತಿ ನಮ್ಮ ಖಲೀಲ್ ರವರಿದ್ದಾರೆ, ಅವರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನ ಬಯಸುತ್ತೇನೆ. ಅದೇ ರೀತಿ ನಮ್ಮ ಚಿತ್ರಾ ಮೇಡಮ್ ಅವರಿದ್ದಾರೆ, ಕೌನ್ಸಿಲರ್ ವೀಣಾ ಮೇಡಮ್ ಅವರಿದ್ದಾರೆ, ಭಾರತಿ ಮೇಡಮ್ ಅವರು ಈ ವಾರ್ಡಿನ ಕೌನ್ಸಿಲರ್ ಇದ್ದಾರೆ, ಅಯ್ಯೂಬ್ ರವರಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲದಕ್ಕೂ ಮುಖ್ಯವಾಗಿ ಆ ಕಾಲದಿಂದ ಈ ಕಾಲದವರೆಗೆ ಇಲ್ಲಿ ಈ ಶಾಲೆಗೆ ನಮಗೆ ಬೆಂಬಲವಾಗಿ ನಿಂತಹ ನಾಗರಿಕ ಸಮಿತಿಯ ಅಧ್ಯಕ್ಷರಾದಂತಹ ಹಿರಿಯರಾದಂತಹ ಮಾರಪ್ಪಣ್ಣನವರಿದ್ದಾರೆ. ಯಾವಾಗಲೂ ಈ ಶಾಲೆಯ ಮೇಲ್ವಿಚಾರಣೆಯನ್ನು ಹತ್ತಿರದಲ್ಲಿ ನೋಡುವವರು, ಅವರನ್ನು ಕೂಡ ನಾನು ಸ್ವಾಗತ ಮಾಡುತ್ತೇನೆ. ಅದೇ ರೀತಿ ಈ ವಾರ್ಡಿನ ಕೌನ್ಸಿಲರ್ ಆದಂತಹ ಸ್ವಪ್ನ ಮೇಡಮ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಮುಕ್ತ ಹೃದಯದಿಂದ ಸ್ವಾಗತ ಮಾಡುತ್ತೇನೆ. ಅದೇ ರೀತಿ ನಮ್ಮ ಬಾಜಿಲ್ ಡಿಸೋಜಾರ್ ಅವರಿದ್ದಾರೆ, ಅದೇ ರೀತಿ ಹಕ್ಕರ್ ಅವರಿದ್ದಾರೆ, ಅದೇ ರೀತಿ ನಮ್ಮ ಅಜೀಜ್ ರವರಿದ್ದಾರೆ, ಉಲ್ಲಾಲದ ಮಾಜಿ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ರವರಿದ್ದಾರೆ, ಅಯ್ಯೂಬ್ ರವರಿದ್ದಾರೆ, ಅದೇ ರೀತಿ ನಮ್ಮ ರೌಫ್ ರವರಿದ್ದಾರೆ, SDMC ಮಜೀದ್ ರವರಿದ್ದಾರೆ, ಅದೇ ರೀತಿ ನಮ್ಮ ಜಬ್ಬಾರ್ ರವರಿದ್ದಾರೆ, ಈ ಊರಿನ ಒಬ್ಬ ಯುವಕ ನವ ತರುಣ, ಅದೇ ರೀತಿ ನಮ್ಮ ಮನ್ಸೂರ್ ರವರಿದ್ದಾರೆ, ಅದೇ ರೀತಿ ನಮ್ಮ ಬಸೀರ್ ಹಾಕಣವರಿದ್ದಾರೆ, ನಮ್ಮ ಹರೀಶ್ ರವರಿದ್ದಾರೆ, ಹಾಗೆ ನಮ್ಮ ಜಿಯಾದ್ ರವರಿದ್ದಾರೆ.
ಅದೇ ರೀತಿ ನಮ್ಮ ಇಸ್ಮಾಯಿಲ್ ಫಕೀರ್ ಅವರ ಮಗ ಇದ್ದಾರೆ. ಅದೇ ರೀತಿ ಅವರೆಲ್ಲರಿಗೂ ನಾನು ಅದೇ ರೀತಿ ನಮ್ಮ ರಿಚಿ ಅವರಿದ್ದಾರೆ, ಅದೇ ರೀತಿ ನಮ್ಮ ದೇವಕಿ ಮೇಡಮ್ ರವರಿದ್ದಾರೆ. ಇವರೆಲ್ಲರಿಗೂ ಸ್ವಾಗತಿಸಿ, ಬಡತನ ಎಂದು ಕಾರಣ ಅಲ್ಲ ವಿದ್ಯಾರ್ಥಿಗಳೇ, ನಾವು ಶಾಲೆಯಲ್ಲಿ ಮುಂದೆ ಹೋಗಲಿಕ್ಕೆ ಚರಿತ್ರೆಯಲ್ಲಿ ಭಾರತದ ಪ್ರಧಾನಿಯಾದಂತಹ ಮನಮೋಹನ್ ಸಿಂಗ್ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರೆ ಅವರು ಸಣ್ಣಂದಿನಲ್ಲಿ ಚಿಮಿಣಿ ಎಣ್ಣೆಯ ದೀಪದಲ್ಲಿ ಓಡಿದ್ದು ಚರಿತ್ರೆಯಲ್ಲಿ ಕಾಣುತ್ತದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈಜಾಡಲಿಕ್ಕೆ ದೋಣಿಗೆ ಹಣ ಕೊಡದೇ ಇದ್ದಾಗ ಅವರು ಬಡತನದಲ್ಲಿ ದೋಣಿಗೆ ಹಣ ಕೊಡದೆ ಈಜಾಡಿ ಭಾರತ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಆದ್ದರಿಂದ ನಮ್ಮ ಈ ಒಂದು ಪರಿಸರದಲ್ಲಿ ನಮಗೆ ಹೆಚ್ಚಾಗಿ ಸಪೋರ್ಟ್ ಮಾಡುವಂತ ಮುಖ್ಯವಾಗಿ MFC ಕ್ಲಬ್ನವರು, ಡೈಮಂಡ್ ಕ್ಲಬ್ನವರು, ಅದೇ ರೀತಿ ನಾಗರಿಕ ಸಮಿತಿಯವರು, ಅದೇ ರೀತಿ ಉಳ್ಳಾಲ ನಗರಸಭೆ, ಇವರೆಲ್ಲರ ಆ ಒಂದು ಆತ್ಮೀಯ ಕೊಡುಗೆಯನ್ನ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮನ್ಸೂರ್ ರವರಿದ್ದಾರೆ, ಇಲ್ಲಿ ಅನೇಕ ನಮ್ಮ ಯುವಕರ ತಂಡ ಈ ಒಂದು ಶಾಲೆಯ ಅಭಿವೃದ್ಧಿಗೆ ನಮ್ಮ ಖಾಲಿದ್ ರವರಿದ್ದಾರೆ. ಅದೇ ರೀತಿ ದಯಮಾಡಿ ಯಾರಾದರೂ ನಮ್ಮ ಮನ್ಸೂರ್ ರವರಿದ್ದಾರೆ, ಯಾರಾದರೂ ಹೆಸರು ಬಿಟ್ಟು ಹೋಗಿದ್ದರೆ ಅವರೆಲ್ಲರನ್ನು ದಯವಿಟ್ಟು ನಮಗೆ ಇಲ್ಲಿ ಅದನ್ನು ಇವತ್ತು ನನಸು ಮಾಡಲಿಕ್ಕೆ ಈ ಶಾಲೆಗೆ ಒಂದು ಭವ್ಯವಾದ ಅದ್ಭುತವಾದ ಒಂದು ಕಟ್ಟಡ ಮಾಡಲಿಕ್ಕೆ ಬೇಕಾಗಿ ಇಲ್ಲಿ ಬಂದಂತ ಎಲ್ಲರನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸಿ ನನ್ನ ಎರಡು ಮಾತನ್ನ ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. صل وسلم وبارك على مولانا محمد وعلى آله النور المذهب للنسيان في كل لمحة ونفس عدد ما وسعه علم الله. اللهم وصل وبلغ مثل ثواب ما قرأنا، وهذه هدية واصلة ورحمة نازلة وبركة شاملة مقبولة منا أولا إلى حضرة نبينا المصطفى محمد صلى الله عليه وسلم. اللهم وإلى حضرات جميع الأنبياء والأولياء والعلماء والشهداء والزهاد والصديقين والصالحين. اللهم وإلى حضرات البدريين والأحديين والحنينيين والخندقيين والكربليين والطبوقيين وسائر الصحابة والصحابيات كلهم أجمعين. اللهم إلى حضرة قطب الأولياء الشيخ محي الدين عبد القادر الجيلاني قدس الله سره العزيز. اللهم إلى حضرة أحمد الكبير الرفاعي قدس الله سره العزيز. اللهم إلى حضرة قطب الزمان السيد محمد الشريف المدني واللال قدس الله سره العزيز. اللهم إنا نسألك بحق الفاتحة المعظمة والسبع المثاني أن تفتح لنا كل خير، وأن تتفضل علينا بكل خير، وأن تجعلنا من أهل الخير، وأن تعاملنا يا مولانا معاملتك لأهل الخير، وأن تحفظنا في أدياننا وأنفسنا وأولادنا وأصحابنا وأحبابنا وأزواجنا من كل محنة وفتنة ومشقة وسهر وعين وبؤس ومرض وضير. اللهم بارك لنا في محفلنا هذا بركة تامة كما باركت على عبادك الصالحين. اللهم بارك لنا في هذا البناء بركة تامة كما باركت على عبادك الصالحين. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم، وتب علينا إنك أنت التواب الرحيم. آمين برحمتك يا أرحم الراحمين. وصلى الله تعالى وسلم على خير خلقه سيدنا محمد وآله وصحبه أجمعين. ಮುಸ್ಲಿಂ ಬಾಂಧವರ ಕ್ರೈಸ್ತ ಬಾಂಧವರ ಪ್ರೀತಿದವರಿಗೆ ಅನ್ನೆ ಅವು ಮಾರಪ್ಪನ್ನೆ ಖಂಡಿತವಾದಲ್ಲ ಸಾಮರಸ್ಯದ ಬದುಕಿಗೆ ಒಂಜಿ ಪುರ್ಲುದ ಒಂಜಿ ಜನ ವ್ಯಕ್ತಿಯರಿಂದ ಕೇಂದ್ರ ಅವು ಮಾರಪ್ಪನ್ನೆ ಬಂದುಲೆ ಸಾಮರಸ್ಯದ ಬದುಕೊಂಡು ಬಂದುಲೆ ಸಾಮರಸ್ಯದ ಬದುಕು ಕೋರ್ನ ಚಿನ ಮಾರಪ್ಪನ್ನೆ ಈ ಒಂಜಿ ಕಾರ್ಯಕ್ರಮ ನುಡಿಕೋರು ಎಂಕಲ್ನ ಪ್ರೀತಿದ ಶಾಸಕರೈನ
UT ಖಾದರ್ ಅವರ ಎಂಕಲ್ನ ಜನಪ್ರತಿನಿಧಿ ಆದಿತ್ಯನ ಮಾತಾ ಎಂಕಲ್ನ ಜನಪ್ರತಿನಿಧಿ ಬಂಧುಲೆ ಎಂಕಲ್ನ ಮಾತಾ ಮುಂದಾಲು ಸಾರ್ವಜನಿಕ ಬಂಧುಲೆ ಇನಿ ಒಂಜಿ ಎಡ್ಡೆ ಕಾರ್ಯಕ್ರಮನು ನಡಪಾಯರೆ ನಿಘಂಟು ಮಲ್ತದು ಇನಿ ಸಾಲೆ ದುಂಬಿತ್ತಿನ ಸಾಲೆ ಪರತ್ ಭಾರಿ ಕಷ್ಟಡು ನಟ್ಟದು ಪತ್ತದು ಮಾತಾಡಲ್ಲ ಸಾಕಾರಡು ಒಂಜಿ ಸಾಲೆನ ನಡಪ ಹೊಂದಿತ್ತ ಅವೇನು ಒಂಜಿ ಹಿಡ್ದು ಎನ್ಮನೆ ಕ್ಲಾಸ್ ಮುಟ್ಟ ನಡಪಾಯಿನ ಆ ಒಂಜಿ ಕೀರ್ತಿ ಈ ಪರಿಸರದ ದಾನಿ ನಕ್ಲಿಗೆ ಬಂಧುಳಿಗೆ ಪ್ರತಿ ಒರಿಯಾಗಲ ಸಂದೊಡಿತನ ಅಗತ್ಯ ಉಂಟು. ಪ್ರತಿ ಒರಿಲ ಸಹಕಾರ ಕೊಡ್ದು, ಕ್ಲಬ್ ದಕ್ಕಲು ಸಹಕಾರ ಕೊಡ್ದು, MFC ದಕ್ಕಲು ಸಹಕಾರ ಕೊಡ್ದು, ಡೈಮಂಡ್ ದಕ್ಕಲು ಸಹಕಾರ ಕೊಡ್ದು. ಇಂಚಿನ ಒಂದು ಕಾರ್ಯಕ್ರಮನು ನಡಪೈರೆ ಒಂಜಿ ಟೈಮ್ ನೆಲಟಗಳು ಒಂದಿತ್ತಿನ ಪರಿಸ್ಥಿತಿ ಉಪ್ಪುನಗಲ ಊರು ದಕ್ಕಲ ನಟ್ಟದೆ ಆ ಜೋಕನ್ನು ಒಂಜಿ ಬೆಂಚಿಡು ಡೆಸ್ಕ್ ಕುಲ್ಲಾವಣಂಚಿನ ಒಂಜಿ ಪರಿಸ್ಥಿತಿ ಬೈದಂಡ ಈ ಊರುದ ದಾನಿ ನಕಲ್ನ ಮುಖಾಂತರ ಒಂಜಿ ಸಹಕಾರ ದೆತ್ತೊಂದು ಅಕಲ್ನ ಮುಖಾಂತರ ಈ ಒಂಜಿ ಸೌಕರ್ಯ ಪಡೆತ್ತಿನ ಈ ಶಾಲೆಗೆ ಎಡ್ಡೆತ್ತಿನ ಒಂಜಿ ಕಾರ್ಯಕ್ರಮನು ನಡಪಾಯರೆ ಕಾರ್ಯಕ್ರಮ ಖಾದರ್ ಪಾರ್ದರಿಂದ ಈ ಪರಿಸರದ ಜನಕುಲ್ನ ಒಂಜಿ ಏಳಿಗೆಗೆ ಬೋಡದು ಮಲ್ಪೇರಿಂದ ಬಂದು ಎಂಕ್ ಸಂತೋಷ ಸಮೇತ ಒಟ್ಟಿಗೆನೆ ನೇಕ್ ಜಾತಿ ರಾಜಕೀಯದ ಅನಗತ್ಯ ಏರು ಮಲ್ಪುನಲ ಜಾತಿ ರಾಜಕೀಯ ನಂಗೆ ಬೋರ್ಚಿ ವಿದ್ಯಾಮಂದಿರ ದೇವ ಮಂದಿರ ದೇವರನ್ನ ಮಂದಿರ ಎಂಚ ಉಂಡ ಅಂಚನೆ ವಿದ್ಯಾಮಂದಿರ ಉಂಡ ನಮ್ಮ ಅಭಿವೃದ್ಧಿ ಮಲ್ಪೊಡಿತಿನ ನಮ್ಮ ಮಾತೇರಲ ಆದ್ಯ ಕರ್ತವ್ಯ ಇಂಚಿನ ಬೇಲೆಡೆ ನಮ್ಮ ಮಾತೇರಲ ಕೈ ಕೂಡುದು ಈ ಬೇಲೆನೆ ಮಲ್ಪೊಡಿತಿನ ಎಡ್ಡೆತ್ತಿನ ಕಾರ್ಯನು ಮಲ್ಪೆರೆ ನಿಕಲು ಮಾತೇರಲ ಸಹಕಾರ ಕೊರದು ಇನಿತ ಒಂಜಿ ಕಾರ್ಯನು ಮಲ್ಪೆರೆ ಪರಿಸರದ ಜನಕುಲ್ನ ಸಹಕಾರಡು ಊರದ ಜನಕುಲ್ನ ಸಹಕಾರಡು ಶಾಸಕರನ ಸಹಕಾರಡು ಜನಪ್ರತಿನಿಧಿನ ಸಹಕಾರಡು ಪ್ರತಿ ಒರಿಯನಲ್ಲ ಸಹಕಾರಡು ಇಂಚಿನ ಒಂಜಿ ಬೇಲೆನ ಮಲ್ಪೆರೆ ಮಾತೆಲ್ಲ ಸಹಕಾರ ಕೊರ್ದು ಇನಿತ ಒಂಜಿ ಕಾರ್ಯನು ಮಲ್ಪುನಗ ಇನಿತ ಒಂಜಿ ಶಂಕುಸ್ಥಾಪನೆ ಮಾಡ್ತದೆ ಅವು ಎಡ್ಡೆತ್ತಿನ ಒಂಜಿ ಕಾರ್ಯಕ್ರಮ ಮಲ್ಪೆರೆ ದೇವರೇ ನಂಗೆ ಕೈ ಕೂಡಾಡು ಮಾತೆರೆಗಳ ಸಹಕಾರ ಕೊರಡು ಇಂಜಿನಿಯರಿಗೆ ಸಹಕಾರ ಕೊರಡು ಶಾಸಕರಿಗೆ ಸಹಕಾರ ಕೊರಡು ಪ್ರತಿ ಒರಿಲ ಐಕ್ ಸಹಕಾರ ಕೊರದು ಈ ಕಾರ್ಯ ಎಡ್ಡೆ ಮಲ್ಪಡು ಬಂದು ದೇವರ ನಟೊಂದು ಎನ್ನ ಅಭಿಪ್ರಾಯನು ಉಂಟವೇ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮ ಇವತ್ತು ಈ ನಡೆಯುವುದು ಇದು ಈ ಶಾಲೆ ಹಳೆಯ ಕಾಲದಲ್ಲಿ ನಾವು ಸಣ್ಣದಿರುವಾಗಲೇ ನಮ್ಮ ಇವರು ಮೊಹಮ್ಮದ್ ಮುಕ್ಕಚ್ಚೇರಿ ಅವರ ಅಜ್ಜನವರ ಮನೆಯಲ್ಲಿ ಇದು ಸ್ಥಾಪನೆಯಾದ ಈ ಶಾಲೆ ಈಗ ಬಂದು ಇಲ್ಲಿಗೆ ಬಂದು ಮುಟ್ಟಿತು. ಈಗ ಇದನ್ನು ಹೊಸತಾಗಿ ನಿರ್ಮಿಸಲು ಎಲ್ಲ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಮ್ಮ UT ಖಾದರ್ ಅವರು ಈ ಒಂದು ಪ್ರಯತ್ನದಿಂದ 2,75,00,000 ಇದಕ್ಕೆ ಪಾಸ್ ಆಗಿದೆ. ಇದನ್ನು ನಾವು ಎಲ್ಲರೂ ಕೂಡಿ ಇದನ್ನು ಈ ಒಂದು ಕಟ್ಟಡವನ್ನು ಕಟ್ಟಲು ನಾವು ಪ್ರೋತ್ಸಾಹಿಸಬೇಕೆಂದು ಹೇಳಿ ನನ್ನ ಈ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದೇ ನಿಮಿಷ. ಅಲ್ತಾಫ್, ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುದಿಲ್ಲ. ಅತ್ಯಂತ ಸಂತೋಷ ನಾವಿದು ಶಿಲಾನ್ಯಾಸ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಮುಕ್ಕಚ್ಚೇರಿ ಪ್ರದೇಶ ಬಹುಶಃ ಹೀಗಲ್ಲ. ನಾನು ಶಾಸಕನಾಗುವ ಮೊದಲೇ ಬಹುಶಃ ಇಲ್ಲಿ ಬಂದು ಈ ನಿಮ್ಮ ಡೈಮಂಡ್ MFC ಮತ್ತು ನಮ್ಮ ಆಗಿನ ಕಾಲದ ಕಿಂಗ್ ಸ್ಟಾರ್ ನಮ್ಮ ಉಲ್ಲಾಲ ಬೈಲ್ ಇವರೆಲ್ಲ ಸೇರಿ ಕೆಲಸ ಮಾಡೋ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿ ಮುಖಂಡನಾಗಿದ್ದಲೇ ಈ ಪ್ರದೇಶಕ್ಕೆ ಬಂದು ನಿಂತದ್ದವನು. ಆ ಸಂದರ್ಭದಲ್ಲಿ ನಾವು ಯಾವಾಗಲೂ ಸೇರಿಕೊಂಡು ಮಾರಪ್ಪನ ಅಂಗಡಿಯ ಮುಂದೆ ನಿಂತ್ಕೊಂಡು 10 ನಿಮಿಷ 20 ನಿಮಿಷ ಚರ್ಚೆ ಮಾಡುವಂತ ಸಂದರ್ಭ. ಇಲ್ಲೇ ಹಿರಿಯರಾಗಿರುವಂಥ ಮೊಹಮ್ಮದ್ ಮುಕ್ಕಚ್ಚೇರಿ ಅವರು, ಲೂಯಿಸ್ ಮುಂತೇರವರು ಮತ್ತು ನಮ್ಮ ಎಲ್ಲ ಹಿರಿಯರು ಬಲ ಸಹಕಾರ ಕೊಡುವಂತ ಒಂದು ವಿಚಾರ. ಈ ಅವತ್ತಿಂದಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಶಾಲಾ ಕಾರ್ಯಕ್ರಮಕ್ಕೆ ನಾವು ಇವತ್ತು ಬರ್ತಿದ್ದೆವು. ಉಲ್ಲಾಲ ನಗರಕ್ಕೆ ಒಂದು ಹೈಸ್ಕೂಲ್ ಆಗ್ಬೇಕಂತ ಹೇಳಿದಾಗ ಅದು ಮಾಸಿಕಟ್ಟೆಯಿಂದ ಮುಕ್ಕಚ್ಚೇರಿ ಮಧ್ಯೆ ಬಹಳ ಚರ್ಚೆ ಇತ್ತು, ಎಲ್ಲಿ ಆಗುದು ಅಂತೇಳಿ. ಮಾಸಿಕಟ್ಟೆಗೆ ಬಹಳಷ್ಟು ಜನ ಅಲ್ಲಿ ಹತ್ತಿರದ ಕಾರಣ ಅದು ಅಲ್ಲಿಗೆ ಹೋಗುವಂತ ವಿಚಾರ ಇತ್ತು. ಅದು ಕೂಡ ಇಲ್ಲಿ ಅಭಿವೃದ್ಧಿಗೆ ಸಂಬಂಧ ಎಲ್ಲ ನಮ್ಮ ಶಾಲಾ ಸಮಿತಿ ಅಧ್ಯಕ್ಷ ಸದಸ್ಯರು ಯಾರೆಲ್ಲ ಬಂದಿದ್ದಾರ
ಎಲ್ಲರಿಗೂ ವಿಶೇಷವಾದ ಕಾಳಜಿಯನ್ನು ವಹಿಸಿಕೊಂಡ್ರು ಊರವರ ಪರವಾಗಿ. ತದನಂತರ ಇಲ್ಲಿರುವ ಎಲ್ಲ ಶಿಕ್ಷಕರು, ಮುಖ್ಯ ಶಿಕ್ಷಕರು ಕೂಡ ಈ ಮಕ್ಕಳ ಬಗ್ಗೆ, ಶಿಕ್ಷಣದ ಬಗ್ಗೆ ಮತ್ತು ಈ ಒಂದು ಕಟ್ಟಡದ ಬಗ್ಗೆ ವಿಶೇಷವಾದ ಪ್ರತಿ ಸಲ ಬಂದಾಗ ಕೂಡ ನಮಗೆ ಮಾಡು ರಿಪೇರ್ ಮಾಡಿಕೊಡಿ ಅಂತ ಹೇಳುವಂಥ ವಿಚಾರ ಇತ್ತು. ಈಗ ಒಬ್ಬ ಟೀಚರ್ ಒಬ್ಬರು ರಿಟೈರ್ಡ್ ಆಗಿದ್ದಾರೆ, ಅವರು ಬಹಳಷ್ಟು ನಾನು ಹೋಗೋ ಮುಂಚೆ ಒಂದು ನೀವು ಮಾಡು ರಿಪೇರ್ ಮಾಡಿ ಕೊಡ್ಬೇಕಂತ ಬೇಡಿಕೆ ಇತ್ತು. ನಾನು ಹೇಳಿದ್ದೆ, ಸಣ್ಣ ಪುಟ್ಟ 1 ಲಕ್ಷ 2 ಲಕ್ಷ ಖರ್ಚು ಮಾಡಿ ಮಾಡು ರಿಪೇರ್ ಮಾಡಿದರೆ ಮತ್ತೆ ಇವತ್ತು ಆ ಒಂದು ರಿಪೇರ್ ಮಾಡಬೇಕಾಗ್ತದೆ. ನಮ್ಮ ಆವಾಗ ಜಾಕ ಕೂಡ ಟೀಚರ್ ಬುಧರು ರಜನಿ ಟೀಚರ್. ಓಕೆ, ಸರಿ. ನಾನು ಒಂದು ಉತ್ತಮವಾದ ಅನುದಾನ ನಿಮಗೆ ಮೀಸಲು ಕೆಲಸ ಮಾಡುವಂತೇಳಿ ಬಹುಶಃ ಯಾವಾಗ ನಾವು ಮಂತ್ರಿ ಆದ ನಂತರ ನನಗೆ ಎಲ್ಲಿ ಒಂದು ಅವಕಾಶ ಬಂತ ಚರ್ಚೆ ಆಯ್ತು, ಈ ಕಟ್ಟಡ ಎಲ್ಲಿ ಕಟ್ಟಬೇಕಂತೇಳಿ. ಒಮ್ಮೆ ನಾವು ತೊಕ್ಕೋಟಲ್ಲಿ ಮಾಡಿ ಹಬ್ಬಕ್ಕ ಭವನ ಬರುವ ಪಕ್ಕದಲ್ಲಿ ಜಾಗ ಗುರುತಿಸಿಕೊಂಡೆವು. ಅದು ಬಹಳಷ್ಟು ದೂರ ಆಯ್ತು ಅಂತ ಹೇಳಿದಾಗ ನಾನೇ ಇದನ್ನು ಹೇಳಿದೆ, ಮುಖಚೇರಿಯಲ್ಲಿ ಶಾಲೆ ಇದೆ, ಶಾಲೆಗೆ ನಮಗೆ ಇವತ್ತಲ್ಲಿ ಕಟ್ಟಡ ಆಗಬೇಕು, ಇದು 2 in 1 ಆಗ್ತದೆ ಅಂತೇಳಿ ಇಲ್ಲಿ ಮತ್ತೆ ಇಂಜಿನಿಯರ್, ವರ್ಲ್ಡ್ ಬ್ಯಾಂಕ್ನ ಇಂಜಿನಿಯರ್ ಅವರನ್ನು ಕರ್ಕೊಂಡು ಬಂದು ಬಹುಶಃ ಮುಖಚೇರಿಗೆ ಮೊಹಮ್ಮದ್ ಅವರು ಅವತ್ತಿನ ಕಾಲದಲ್ಲಿ ಮುಂದೆ ನಿಂತು ಇದನ್ನು ನಾವು ಗುರುತಿಸಿಕೊಂಡ ಕೆಲಸ ಮಾಡಿ ಇದೀಗ ಇದಕ್ಕೆ 2,70,00,000 ಅನುದಾನ ಇವತ್ತು ಬಿಡುಗಡೆ ಆಗಿದೆ. ಸುಮಾರು 10 ಕೊಠಡಿಗಳು ಇದರಲ್ಲಿ ಬರ್ತದೆ. 5 ಅಂತೇಳಿ 2 ಬಾತ್ರೂಮ್ ಕೂಡ ಇವತ್ತು, ಶೌಚಾಲಯ ಕೂಡ 5, ಒಂದು ಫಸ್ಟ್ ಫ್ಲೋರ್ ಅಲ್ಲಿ 5 ಬಾತ್ರೂಮ್, ಸೆಕೆಂಡ್ ಫ್ಲೋರ್ ಅಲ್ಲಿ 5 ಇವತ್ತು ಇರುವಂತ ಆ ಒಂದು ಬಾತ್ರೂಮ್ ಕೂಡ ಬರುವಂತದ್ದು. ಅದ್ರ ಜೊತೆಯಲ್ಲಿ ಕಿಚನ್ ಬೇಕಾದ ಕಿಚನ್ ಇದೆ. ಎಷ್ಟು ಒಂದು ಶಾಲೆಗೆ ಮತ್ತೊಂದು ನಿರಾಶ್ರಿತ ಕೇಂದ್ರಕ್ಕೆ ಏನೆಲ್ಲ ಬೇಕಾದಂತ ವಿಚಾರ ಇದೆ, ಅದು ಮೂಲಭೂತ ವ್ಯವಸ್ಥೆ ಇದೆ, ಅದೆಲ್ಲ ಕೂಡ ಈ ಶಾಲೆಯಲ್ಲಿ ಬಂದು ಇಲ್ಲಿ ಕಲಿಯುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವಂತ ಕೆಲಸ ಆಗಿ ಇದು ಅತ್ಯುತ್ತಮವಾದ ಒಂದು ಶಾಲಾ ಕಟ್ಟಡವಾಗಿ ಪರಿವರ್ತನೆ ಆಗ್ತದೆ ಎಂಬ ಹೇಳಿಕೆ ನಾನು ಇವತ್ತು ಬಯಸುವಂತ. ನಮ್ಮ ಉದ್ದೇಶ ಅಂತ ಹೇಳಿದ್ರೆ ಒಂದೊಂದು ಕ್ಷೇತ್ರದಲ್ಲಿರುವಂತಹ ಎಲ್ಲ ಶೈಕ್ಷಣಿಕ ಕೇಂದ್ರ, ಸಾಮಾಜಿಕ ಕೇಂದ್ರ, ಧಾರ್ಮಿಕ ಕೇಂದ್ರ ಇದೆಲ್ಲ ಕೂಡ ಅಭಿವೃದ್ಧಿ ಆಗುವಂತಹ ಅವಕಾಶ ಆಗಬೇಕು. ಅದಕ್ಕಾಗಿ ಸಂಪೂರ್ಣವಾದ ಪ್ರೋತ್ಸಾಹ ಕೊಡುವಂತಹ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಶಾಲೆಯ ಮಕ್ಕಳಿಗೆಲ್ಲ ಕೂಡ ಅಷ್ಟು ಸಂತೋಷ ಇರ್ಬೇಕಂತ ಹೇಳಿ ಜಯಕರ್ನ ಅಧ್ಯಕ್ಷ ಆಗಿದ್ದ ಮ್ಯಾಜಿಕ್ ಶೋ ಕೂಡ ಈ ಅಧ್ಯಕ್ಷ ಮ್ಯಾಜಿಕ್ ಶೋ ಎಲ್ಲ ಕರ್ಕೊಂಡು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಇಲ್ಲಿ ಆಗುವಂತ ವಿಚಾರ ಕೂಡ ಇವತ್ತು. ಯಾಕಂತ ಹೇಳಿದ್ರೆ ಖಾಸಗಿಯಲ್ಲಿ ಕಲಿಯುವಂತ ವಿದ್ಯಾರ್ಥಿ ಯಾರಿದ್ದಾರೆ ಅದೇ ರೀತಿಯ ಒಂದು ಸಂತೋಷ ವಾತಾವರಣ ಕೂಡ ಸರ್ಕಾರಿ ವಿದ್ಯಾರ್ಥಿ ಮಕ್ಕಳಿಗೆ ಕೂಡ ಸಿಕ್ಕುವಂತ ಸವಲತ್ತು ಇವತ್ತು ಆಗ್ಬೇಕು. ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯ್ಬೇಕಂತ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡುವಂತ ಇಚ್ಛೆ ನಮ್ಗೆ ಇದ್ರೆ ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕೆ ಯಾರೆಲ್ಲ ತಾವು ಸೇರಿದಿರಾ, ನಿಮ್ಗೆ ಎಷ್ಟೇ ಕಷ್ಟ ಆಗಲಿ, ಊಟಕ್ಕೆ ಬೇಕಾದ ಇಲ್ಲದಿರಲಿ, ಡ್ರೆಸ್ಗೆ ಬೇಕಾದ ಕೊರತೆ ಇರಲಿ, ಅದೇ ಮಕ್ಕಳ ಶಿಕ್ಷಣಕ್ಕೆ ಮಾತ್ರ ಯಾವುದೇ ಒಂದು ಕಡಿತ ಆಗಬಾರ್ದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ವಿಶೇಷದ ಮೌನ ಹಮ್ಮಿಕೊಳ್ಬೇಕು. ಎರಡನೇದು, ನೀವು ಸ್ವಲ್ಪ ಪುರ್ಸೊತ್ತನ್ನು ಮಾಡಬೇಕು. ಯಾವ ಹೆತ್ತವ ತನ್ನ ಮಕ್ಕಳಿಗೆ ಶಿಕ್ಷಣ ಸಂಬಂಧ ಪುರ್ಸೊತ್ತು ಮಾಡ್ತಾರ ಆ ಮಕ್ಕಳ ಯಶವನ್ನು ತಡೀಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ನಾನು ಬಹಳಷ್ಟು ಕಡೆ ಹೋದಾಗ ಸರ್ಕಾರಿ ಶಾಲೆಯಲ್ಲಿ ಹೇಳ್ತಾರೆ, ಸೈಕಲ್ ಕೊಡೋ ಕಾರ್ಯಕ್ರಮಕ್ಕೆ, ವಾರ್ಷಿಕೋತ್ಸವ ಕಾರ್ಯಕ್ರಮ ಹೆತ್ತವರೆಲ್ಲ ಬರ್ತಾರೆ. ಮಕ್ಕಳ ಶಿಕ್ಷಣ ಸಂಬಂಧಪಟ್ಟ ಚರ್ಚೆ ಮಾಡಿದ್ರೆ ತಾಯಿಯನ್ನು ಬಹಳಷ್ಟು ಕಡಿಮೆ ಅಂತ ಹೇಳಿ. ತಮ್ಮ ಸ್ವಂತ ಮಕ್ಕಳ ಬಗ್ಗೆ ಟೀಚರ್ ಶೈಕ್ಷಣಿಕವಾಗಿ ಮಾರ್ಕ್ ಕಾರ್ಡ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಾಗ ನೀವು ಬಿಸಿ, 1 ನಿಮಿಷ ನಿಮ್ಗೆ ಪುರುಸೋತಿಲ್ಲ, ಭಯಂಕರ ಬಿಸಿ. ಇನ್ನೊಬ್ಬರು ಗೃಹ ಪ್ರವೇಶ ಮತ್ತು ಮದುವೆ ಕರೆದಾಗ 9 ಗಂಟೆಗೆ ರೆಡಿ, ಅದೆಲ್ಲಿಂದ ಟೈಮ್ ಬರ್ತದೆ? ಸೊ ಅಲ್ಲಿ ಹೋಗ್ಬಾರ್ದಂತೆಲ್ಲ ನಿಮ್ಮ ಟೈಮ್ ಅನ್ನು ಯಾವುದಕ್ಕೆ ಮೀಸಲಿಡಬೇಕಂತ ಆಲೋಚನೆ ಮಾಡಬೇಕು. ನೀವು ಹೆತ್ತವರು ನಿಮ್ಮ ಮಕ್ಕಳಿಗೆ ಸಮಯವನ್ನು ಮೀಸಲಿಡಿದ್ದಲ್ಲಿ ಬೇರೆಯವರು ಬಂದು ಸಮಯ ಮೀಸಲಿಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಸಮಯ ಕೊಡದಿದ್ದಲ್ಲಿ ನಿಮ್ಮ ಮಕ್ಕಳು ಹೇಗೆ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತ ಕನಸು ಕೂಡ ಹೊರಲಿಕ್ಕೆ ಸಾಧ್ಯ ಇಲ್ಲ. ಅದು ಇವತ್ತು ಜನಜಾಗೃತಿ ಇವತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ಆಗುವಂತ ಅವಕಾಶ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಆದಷ್ಟು ಬೇಗನೆ ಈ ಕೆಲಸವನ್ನು ಪೂರ್ಣಗೊಳ್ಳಲಿ. ಬಹುಶಃ 1.5 ವರ್ಷದಲ್ಲಿ ಮುಗಿಸುವಂತ ಕೆಲಸ. ಗ್ರೌಂಡ್ ಫ್ಲೋರ್ ಯಾವಾಗ ಮುಗಿತದೆ? 3 ನೆಕ್ಸ್ಟ್ ನಮಗೆ ಈ ಅಕಾಡೆಮಿಕ್ ಸ್ಟಾರ್ಟ್ ಆಗುವಾಗ ಜೂನ್ನಲ್ಲಿ ನಮಗೆ ಗ್ರೌಂಡ್ ಫ್ಲೋರ್ ಒಂದು ಕಂಪ್ಲೀಟ್ ಮಾಡಿ ಕೊಡ್ಬೇಕು. ಫುಲ್ ಪೇಸ್ ಅಲ್ಲಿ ಕೆಲಸ ನೀವು ಸ್ಟಾರ್ಟ್ ಮಾಡಬೇಕು. ನಾನು ಇವರ ಯಂಗ್ಸ್ಟರ್ ಮತ್ತು ನೀವು ಇದು ಪ್ರಥಮ ಕೆಲಸದಲ್ಲೇ ನೀವು ಇದು ಮಾಡ್ಲಿಕ್ಕೆ ಅಂದ್ರೆ ಬೇರೆ ಬೇರೆ ಇದೆ. ಗವರ್ಮೆಂಟ್ ಕೆಲಸ ಇಷ್ಟು ದೊಡ್ಡ ಕೆಲಸ ಫಸ್ಟ್ ಆಗಿರಬೇಕು. ಇದರಲ್ಲಿ ಫಸ್ಟ್ ಕೆಲಸ ಪರ್ಫೆಕ್ಟ್ ಆಗಿ ಮಾಡಿ ಅದಕ್ಕೆ ಉತ್ತಮವಾದ ಹೆಸರನ್ನು ಇವತ್ತು ತರುವಂತ ವಿಚಾರ ಆಗ್ತದೆ. ಸೊ ಇಂಜಿನಿಯರ್ ಕೂಡ ನಾವು ಹೇಳ್ತೇವೆ, ಯಾಕಂದ್ರೆ ಇದು ವರ್ಲ್ಡ್ ಬ್ಯಾಂಕ್ ನಲ್ಲಿ ಬರುವಂತ ಸಂದರ್ಭದಲ್ಲಿ ಇದು ಆಗುವಂತ ಕಾರಣ ಅದನ್ನು ಕೂಡ ಮೇಲುಸ್ತುವಾರಿ ಕೂಡ ಆಗಿಂದಾಗಿ ಇವತ್ತು ಇರ್ತದೆ. ತದನಂತರ ನಾವು ಬೇಕಾದ ಮೂಲಭೂತ ಸೌಕರ್ಯ ಇವತ್ತು ಮೊನ್ನೆ ಬಹುಶಃ ನಮ್ಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಇಲ್ಲಿ ಬಂದು ಶಂಕುಸ್ಥಾಪನೆ ಮಾಡಿ ಹೋಗಿದ್ದಾರೆ ಜಿಲ್ಲಾ ಸಚಿವರು. ನಾನು ಕೂಡ ಫೋನಲ್ಲಿ ಮಾತಾಡಿದ್ದೇನೆ.
ಕಾರ್ಯಕರ್ತರ ಉತ್ತರ ಗೊತ್ತಾಗ್ತದೆ. ನಾನು ಕೂಡ ಉತ್ಸವ ಸಚಿವನಾಗಿದ್ದವನು, ನಮ್ಮಲ್ಲಿ ಕೂಡ ಬಂದು ಇದ್ದೆ, ಅಲ್ಲಿ ಮಾಡಿ ಇಲ್ಲಿ ಮಾಡಿದ್ರು. ನಾನು ಕೂಡ ಸೋತ್ಕಲಮು, ನನಗೆ ಎಷ್ಟರ ಒತ್ತಡ ಇದ್ರು ಕೂಡ ನಾನು ಹೋಗುವಂತ ಮನೋ ಹಮ್ಮಿಕೊಳ್ಳಿಲ್ಲ. ಯಾಕೆ ಗೆದ್ದಂತ ಎಲ್ಲರಿಗೂ ಕೂಡ ಗೌರವ ಕೊಡುವಂತ ಜವಾಬ್ದಾರಿ. ಸೊ ಈ ನೀವು ಕಾರ್ಯಕರ್ತರ ನಮಗೆ ಒತ್ತಾಯ ಮಾಡ್ತಂತೇಳಿ ನೀವು ಸುಮ್ಮನೆ ಅದು ನಮಗೆ ನಿಮಗೆ ನಿಷ್ಠ ಒಂದು ವೈಮನಸ್ ಬರುವಂತ ಕೆಲಸ ಇಲ್ಲ. ಅದು ಹೆಚ್ಚು ಕಮ್ಮಿ ತಪ್ಪಾಗಿದೆ, ಅದಕ್ಕೆ ನಾನು ಆಗೋದಕ್ಕೆ ನಾನು ನೋಡಿಕೊಳ್ತೇನೆ. ನಾವು ಕೂಡ ಅದನ್ನ ಬಗ್ಗೆ ಮಾಡ್ಲಿಕ್ಕೆ ಹೋಗಲಿಲ್ಲ. ಅದು ನಾನು ಹೇಳಿದ್ದೇನೆ, ನೀವು ಶಂಕುಸ್ಥಾಪನೆ ಮಾಡಿದ್ರಿ, ನಮಗೆ ಸಂತೋಷ. ಬಿಲ್ಡಿಂಗ್ ನಾನು 2 ಕೋಟಿ 20 ಕಟ್ತೇನೆ, ಮತ್ತೊಂದು 25 ಲಕ್ಷ ಅದಕ್ಕೆ ಬೇಕಾಗ್ತದೆ ಫರ್ನಿಚರ್ ಮತ್ತೆ ಅದಕ್ಕೆ ಇಂಟೀರಿಯರ್ ಮಾಡಲಿಕ್ಕೆ. ನಿಮ್ಮ MLC ಮುಖಾಂತರ ಅನುದಾನ ಬಿಡುಗಡೆ ಮಾಡಿ ಅಂತೇಳಿ 25 ಲಕ್ಷ ಅವ್ರದ್ದು ಕೊಡ್ಬೇಕಂತ ಕೇಳಿದ್ದೇನೆ. ಯಾವ ರೀತಿ ಬರ್ತಂತ ನಾವು ನೋಡುವ. ಇಲ್ಲಿಯ ನಮ್ಮ ಯುವಕ ಮಿತ್ರ ಅಂತ MFC ಮತ್ತು ರೈಮಂಡ್ ಹಿಂದೆ ಬಹಳಷ್ಟು ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ಅವಕಾಶ, ಪುಸ್ತಕದ ಕೊಡುವಂಥ ಕಾರ್ಯಕ್ರಮ, ನಿಮ್ಮ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ಎಲ್ಲವೂ ಕೂಡ 2 ಕ್ಲಬ್ನವರು ವಿಶೇಷವಾಗಿ ಇವತ್ತು ಬಹಳಷ್ಟು ಹಿಂದಿನಿಂದಲೂ ಕೂಡ ಕಾಳಜಿ ವಹಿಸಿ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ನಗಲಿದಂಥ ನಮ್ಮ ಲೂಯಿಸ್ ಮುಂತಾರ್ ಇರಲಿ, ಇನ್ನಿತರಲ್ಲಿ ಅವರು ಕೂಡ ಎಲ್ಲ ರೀತಿಯ ಆ ಒಂದು ಶಾಲೆಗಳಲ್ಲಿ ಎಲ್ಲರೂ ಕೂಡ ಉತ್ತಮವಾದ ಕೆಲಸಗಳಿಗೆ ಎಲ್ಲರೂ ಕೂಡ ಬೆಂಬಲ ಕೊಡುವ ವಿಚಾರ ಇವತ್ತು ಆಗ್ತದೆ. ಮುಖಜಿಚೇರಿ ಪ್ರದೇಶ ಕೂಡ ಹಂತ ಹಂತವಾಗಿ ಅಭಿವೃದ್ಧಿ ಆಗ್ತಾ ಇವತ್ತು ಬರ್ತದೆ. ಈಗ ರಸ್ತೆ ಕೂಡ ಇವತ್ತು ಅಗಲೀಕರಣ ಆಗಿಕೊಂಡು ನಿಮ್ಮ ಕೋಟೆಕಾರಿಂದ ಕೆಲಸ ಇವತ್ತು ಪ್ರಾರಂಭ ಆಗ್ತಾ ಇವತ್ತು ಹಬ್ಬಗ ಸರ್ಕಲ್ ತನಕ ಇವತ್ತು ಬಂದಿದೆ. ಮತ್ತೆ ಹಬ್ಬಗ ಸರ್ಕಲ್ ಮುಖಚೇರಿ ತನಕ ಅಗಲ ವೈಡನಿಂಗ್ ಮಾಡಿ ಪಾರ್ಕ್ ತರ ಮಾಡಿ ಉದ್ದೇಶ ಎಲ್ಲ ಪ್ಲಾನ್ ಮತ್ತು ಯೋಜನೆ ಇದ್ರು ಕೂಡ ಊರವರು ಸಂಪೂರ್ಣವಾದ ಸಹಕಾರ ಕೊಟ್ಟಾಗ ಅದು ಮಾತ್ರ ಸಾರ್ಥಕವಾಗಿ ಇವತ್ತು ನಿಲ್ಲಿಕ್ಕೆ ಇವತ್ತು ಸಾಧ್ಯ ಆಗ್ತದೆ. ಸೊ ಈ ಎಲ್ಲ ಕೆಲಸಗಳು ನಮಗೆ ಆಗ್ಬೇಕಾದ್ರೆ ಊರವರೆಲ್ಲ ಕೂಡ ಸಹಕಾರ ಇವತ್ತು ಬೇಕು. ನಮ್ಮ ಮಾರಪ್ಪಣ್ಣನವರ ಮೇಲೆ ಊರವರಿಗೆಲ್ಲ ಎಷ್ಟು ಪ್ರೀತಿ ಅಂತ ಹೇಳಿದ್ರೆ ಮುನ್ನ ರೌಫ್ ಮತ್ತು ಇವರೆಲ್ಲ ಬಂದು ಹೇಳ್ತಾರೆ, ನಮಗೆ ರೋಡ್ ಸ್ವಲ್ಪ ಚೆನ್ನಾಗಿ ತಿಳಿತು ಅಂದ್ರೆ ಮಾರಪ್ಪನ ಅಂಗಡಿ ಒಂದು ಹೋಗ್ಬಾರ್ದು, ಅದು ಮಾತ್ರ ಅಲ್ಲೇ ಇರ್ಬೇಕಂತೇಳಿ ಎಲ್ಲ ಬೇಡಿಕೆ. ಯಾಕೆಂದ್ರೆ ಅಷ್ಟೊಂದು ಪ್ರೀತಿ ಮತ್ತು ಅತ್ಯಂತ ಹಿರಿಯರಾಗಿದ್ದಾರೆ ಅಂತೇಳಿ ಅದು ಸರ್ಕಾರ ಒಂದು ಕೆಲಸ ಬಹುಶಃ ಈಗಕ್ಕೆಲ್ಲ. ಈಗ ದಯವಿಟ್ಟು ಈ ರಸ್ತೆ ಮಾಡುದು ಈಗಕ್ಕೆ ಬೇಕಾಗಿಲ್ಲ, ಇದು 10 ವರ್ಷ ನಮ್ಮ ಮಕ್ಕಳು ದೊಡ್ಡವರಾದಾಗ ಯಾವ ರೀತಿಯ ಒಂದು ವ್ಯವಸ್ಥೆ ಬೇಕಂತೇಳಿ ಆಲೋಚನೆ ಮಾಡಿ ಕೊನೆಗೆ ಮಾಡುವ ವಿಚಾರ ಇವತ್ತಾಗಿದೆ. ಈಗ ನಮಗೆ ಹಬ್ಬಗ ಸರ್ಕಲ್ ನಮಗೆ ಕೋಡಿಯ ಪೇಂಟಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬಸ್ ಹೋದ್ರೆ ಇನ್ನೊಂದು ಬಸ್ ಬರ್ಲಿಕ್ಕೆ ಆಗುದಿಲ್ಲ. ಅವತ್ತದನ್ನೇನಾದ್ರೂ ಅಗಲೀಕರಣಗೊಳಿಸಿದ್ರೆ ಇವತ್ತು ಈ ಸಮಸ್ಯೆ ಬರ್ಲಿಕ್ಕೆ ವಿಚಾರ ಇರಲಿಲ್ಲ. ಇವತ್ತು ಅಷ್ಟು ಕಷ್ಟ ಆಗ್ತದೆ ನನಗೆ. ನಾನು 5 ಕೋಟಿ ಬಿಡುಗಡೆ ಮಾಡಿದ್ರು ಕೂಡ ಇನ್ನೂ ಕೂಡ ಸಮರ್ಪಕವಾಗಿ ಎಲ್ಲರೂ ಒಪ್ಪಿಗೆ ತೆಗೆದುಕೊಂಡು ಅದನ್ನು ಸರಿಪಡಿಸಿಕೊಂಡು ಹೋಗ್ಲಿಕ್ಕೆ ನಮಗೆ ಅಷ್ಟು ಇವತ್ತು ಸಮಸ್ಯೆ ಇವತ್ತು ಆಗ್ತದೆ. ಮತ್ತು ಈ ದೇಶದಲ್ಲಿ ಅಬ್ಜೆಕ್ಷನ್ ಇಲ್ಲದೆ ಯಾವುದು ಕೂಡ ಆಗಲಿಲ್ಲ, ಎಲ್ಲ ಕೂಡ ಅಬ್ಜೆಕ್ಷನ್ ಅಲ್ಲೇ ಆಗುವಂಥ ಸಂದರ್ಭ. ಆದ ಕಾರಣ ಇದಕ್ಕೆಲ್ಲ ಒಂದು ಮೂಲಭೂತ ಸೌಕರ್ಯ ಮತ್ತು ಪ್ರದೇಶದ ಅಭಿವೃದ್ಧಿಗೆ ನಮ್ಮ ವಿಶೇಷವಾದ ಅವಕಾಶ ಆಗಲಿ. ಬಹುಶಃ ಮಾಜಿ ಅಧ್ಯಕ್ಷರಾದ ಇಬ್ರಾಹಿಂ ಇವತ್ತು ಕಾಣ್ತಾ ಇಲ್ಲ, ನಮ್ಮ ಜಮಾಲಿಯ ಕಾದರ್ ಬೇರೆ ಬೇರೆ ರೀತಿಯಿಂದ ಕೂಡ ಇವತ್ತು ಸಹಕಾರ ಕೊಡೋ ವಿಚಾರ ಇವತ್ತು ಆಗಿದೆ. ಆದ ಕಾರಣ ಎಲ್ಲ ಹೆತ್ತವರು, ಊರವರು, ಎಲ್ಲ ನಮ್ಮ ವಿದ್ಯಾ ಮತ್ತು ಯುವಕ ಸಂಸ್ಥೆಯವರು, ನಮ್ಮ ಎಲ್ಲ ಧಾರ್ಮಿಕ ಮುಖಸ್ಥರು, ಇನ್ನು ಹಿರಿಯ ಗಣ್ಯ ವ್ಯಕ್ತಿಗಳು ಬಹುಶಃ ಇದಕ್ಕೆ ಯಾಕೆಂತೇಳಿ ನಾನು ಬಿಲ್ಡಿಂಗ್ ಕಟ್ಟಿದ್ರೆ ಮಾತ್ರ ಮುಗಿಯುವುದಿಲ್ಲ. ಬಿಲ್ಡಿಂಗ್ ಅದನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಉತ್ತಮವಾದ ಹಿರಿಯರ ಮತ್ತು ಒಂದು ಉತ್ತಮವಾದ ಸಮಿತಿಯ ಸದಸ್ಯರ ಮಾತ್ರ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ. ಅದಕ್ಕಾಗಿ ಅತಿ ಶೀಘ್ರದಲ್ಲೇ ಈ ಒಂದು ಮುಖಚೇರಿ ಮತ್ತು ಧರ್ಮನಗರ ಮತ್ತು 9 ಕೆರೆ ಪ್ರದೇಶದ ಹಿರಿಯರನ್ನು ಹಾಕಿಕೊಂಡು ನಮ್ಮ ಕೌನ್ಸಿಲ್ ಸೇರಿಸಿಕೊಂಡು ಒಂದು ಉತ್ತಮವಾದ ಇದನ್ನು ಅಭಿವೃದ್ಧಿಯ ಶಾಲಾ ಸಮಿತಿ ಹೊಂದಿರುತ್ತದೆ, ಡೆವಲಪ್ಮೆಂಟ್ ಕಮಿಟಿ ಅಂತೇಳಿ ಎಲ್ಲ ಉತ್ತಮ ಹಿರಿಯರನ್ನು ಹಾಕಿಕೊಂಡು ಅದಕ್ಕೆ ಕೂಡ ಒಂದು ಕಮಿಟಿ ಮಾಡಿ ಜೊತೆಯಾಗಿ ನಮ್ಮ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುವಂತ ಅವಕಾಶ ಮಾಡ್ತೇವೆ ಅಂತ ನಾನು ಇವತ್ತು ಹೇಳಿಕೊಂಡು, ಬಹುಶಃ ಯಾವುದೆಲ್ಲ ಭರವಸೆಯಿಂದ ಕೊಟ್ಟಿದ್ದೇವ ಅದೆಲ್ಲ ನಾವು ಶಾಸಕನಾಗಿ ಪೂರ್ತಿಗೊಂಡ ವಿಚಾರ ಆಗಿದೆ. ಈ ಒಂದು ಭರವಸೆ ಇತ್ತು ಅದು ಕೊಟ್ಟದ್ದು, ಅದು ಕೂಡ ಪೂರ್ತಿಗೊಂಡಂತ ಸಂದರ್ಭ ಅಂತ ನಾನು ಹೇಳಿಕ್ಕೆ ನಾನು ಇವತ್ತು ಬಯಸಿ. ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಸಮಸ್ಯೆ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಈಗಾಗಲೇ ಪೈಪ್ ಲೈನ್ ಕೆಲಸ ಪ್ರಾರಂಭ ಆಗಿದೆ. ಇವತ್ತು 2020 ಮಂಗಳೂರು ತರ ನೀರು ನಾನು ಬೆಂಗಳೂರು ಸಪ್ರೇಟ್ ಡ್ಯಾಮೇ ಕಟ್ಟಿದ್ದೇನೆ. ಸಪ್ರೇಟ್ ನೀರಿನ ವ್ಯವಸ್ಥೆ ಇವತ್ತು ಆಗ್ತಾ ಇದೆ. ಟ್ಯಾಂಕಿನ ವ್ಯವಸ್ಥೆ ದಯವಿಟ್ಟು ಎಲ್ಲೆಲ್ಲಿ ಟ್ಯಾಂಕ್ ಆಗಬೇಕಲ್ಲಿ ಜಾಗ ಕೊಡಿ. ನೀವೀಗ ಕಟ್ಟುವಾಗ ಟ್ಯಾಂಕ್ಗೆ ಜಾಗ ಕೊಡೋದಿಲ್ಲ, ಮತ್ತು 5 ವರ್ಷ ನಂತರ ನಮಗೆ ನೀರಿಲ್ಲ ಅಂತ ಹೇಳಿದ್ರೆ ಆಗ್ತದ? ಇವತ್ತು ನಿಮಗೆ ಸಮಸ್ಯೆ ಏನು? ಅವತ್ತು ನಮ್ಮ ADB ಬರ್ತಂತ ಹೇಳಿಕೊಂಡು ಮಾಸ್ತಿಕಟ್ಟೆಯಲ್ಲಿ 9 ಕೆರೆಗೆ, ಧರ್ಮನಗರಕ್ಕೆ, ಮುಖಚೇರಿಗೆ ಮತ್ತು ಈ ಪ್ರದೇಶಕ್ಕೆ ಹೋರಾಟ ಟ್ಯಾಂಕ್ ಒಂದು ಶಿಲಾನ್ಯಾಸ ಆಗಿತ್ತು. ಮಾಸ್ತಿಕಟ್ಟೆಯಲ್ಲಿ ಶಿಲಾನ್ಯಾಸದ ನಂತರ ಅದನ್ನ ನೆಕ್ಸ್ಟ್ ಕಾರ್ಯಗತದಲ್ಲಿ ಆಗ್ಲಿಕ್ಕೆ ಬಿಡ್ಲಿಲ್ಲ. ಅಲ್ಲಿ ಹೋಯ್ತು, ಟೈಮ್ ಆಯ್ತು ಅಂದ್ರೆ ಕಾಂಟ್ರಾಕ್ಟರ್ ಹೋದ್ರು, ಟ್ಯಾಂಕ್ ಕೂಡ ಹೋಯ್ತು. ಅದಕ್ಕೆ ನಮ್ಗೆ ಇಲ್ಲಿ ನೀರಿಲ್ಲದಂತ ಪರಿಸ್ಥಿತಿ. ಈಗ ಇಷ್ಟೆಲ್ಲ ಮಾಡಿ ಎಲ್ಲೆಲ್ಲ ಟ್ಯಾಂಕ್ ಕಟ್ಟಬೇಕು ಅಲ್ಲೆಲ್ಲ ಕೂಡ ಸ್ಥಳಾವಕಾಶ ಯಾರಾದ್ರೂ ಕೊಡುವಂತ ಸಹಕಾರ ಮಾಡಿದ್ರೆ ಮಾತ್ರ ಎಲ್ಲರಿಗೂ ಕೂಡ ನೀರು ಬರ್ಲಿಕ್ಕೆ ಆಗ್ತದೆ. ಸಣ್ಣ ಪುಟ್ಟ ವಿಚಾರದಲ್ಲಿ ಜಾಗ ಕೊಡದಿದ್ರೆ
ಮತ್ತೆ ಟ್ಯಾಂಕ್ ಕಟ್ಟದೆ ಮತ್ತೆ ನೀರಿಗೆ ಬರ್ತದೆ, ಮತ್ತೆ ನಾವು ಯಾರನ್ನು ದೂರಿಸಿ ಏನು ಸುಖ? ಸೊ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಊರವರೆಲ್ಲರೂ ಕೂಡ ಸಹಕಾರ ಕೊಟ್ಟರೆ ಮಾತ್ರ ಇದು ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ನಿಮ್ಗೆಲ್ಲ ಶುಭಾಶಯ ಸಲ್ಲಿಸಿ ಹಿರಿಯಕ್ಕೆ ಅಭಿನಂದನೆ ಸಲ್ಲಿಸಿಕೊಳ್ಳುತ್ತಾ ಬಹುಶಃ ನಮ್ಮ ಕಾದರಜ್ಜಿ ಅವರು, ಜಮಲ ಕಾದರಕ್ಕನವರು, ಮಾರಪ್ಪಣ್ಣನವರು, ಅನೂರ್ ಹುಸೈನ್ ಅವರು, ನಮ್ಮ ಮೊಹಮ್ಮದ್ ಮುಖಚೇರಿ ಇವರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಇನ್ನು ಜವಾಬ್ದಾರಿ ಯಾರು? ಯುವ ಜನಾಂಗದ ಜವಾಬ್ದಾರಿ. ಇವಾಗ ಭುಜಕ್ಕೆ ಭುಜ ಕೊಟ್ಟು ಸಹಕರಿಸಿಕೊಂಡು ಮುಂದೆ ಹೋಗುವಂತ ಜವಾಬ್ದಾರಿ ಯುವ ಜನಾಂಗದ ಜವಾಬ್ದಾರಿ. ನಾವೆಲ್ಲ ಸಹಕಾರ ನೀಡಿ ನಾವೆಲ್ಲ ಮುಂದೆ ನಿಂತು ನಮ್ಮ ಸಹಕಾರ ಕೊಡುವಂಥ ಕೆಲಸ ಇವತ್ತು ಖಂಡಿತವಾಗಿಯೂ ನಾವು ಇವತ್ತು ಮಾಡುವಂತ ನಾನು ಹೇಳಲಿಕ್ಕೆ ಬಯಸಿ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅತ್ಯಂತ ಹಳೆಯದಾದ ಶಾಲೆ. ಸುಮಾರು 1963 ಇಲ್ಲಿ ಊರವರೆಲ್ಲ ಸೇರಿಕೊಂಡು ಪ್ರಾರಂಭ ಮಾಡಿದ್ದಾರೆ. ತದನಂತರ ಬಂದಂಥ ಒಂದು ಮನೆಯಲ್ಲಿ ಊರವರು ಸೇರಿ ಒಂದು ಮನೆಯಲ್ಲಿ ಪ್ರಾರಂಭ ಆಯಿತು. ತದನಂತರ ಎಲ್ಲ ಸಹಕಾರ ಕೂಡ ಎಲ್ಲ ಶಾಸಕರು ಎಲ್ಲ ಅದರಿಂದ ಅದು ಸಹಕಾರ ಇವತ್ತು ಕೊಟ್ಟಿದ್ದಾರೆ. ನಮ್ಮ ಹತ್ರ ನಾನು ಶಾಸಕನ ಬಂದ ನಂತರ ಆಗಿಂದಾಗಿ ರಿಪೇರಿ ಬಗ್ಗೆ ಕೇಳ್ತಾಯಿದ್ರು. ನಾನು ರಿಪೇರಿ ಮಾಡಿ ಎಷ್ಟು ವರ್ಷ ಮಾಡ್ಬೋದು, ನಾವು ಶಾಶ್ವತ ಕೊಠಡಿ ಕಟ್ಟುವಂತ ಹೇಳಿಕೊಂಡು 2 ಹಂತದ ಇವತ್ತು ಬಿಲ್ಡಿಂಗ್ ನಾವು ಕಟ್ತಾ ಇದ್ದೇವೆ. ಸುಮಾರು 10 ಕೊಠಡಿಗಳು, ಪ್ರತಿಯೊಂದು ಫ್ಲೋರ್ನಲ್ಲಿ ಶೌಚಾಲಯ, ಸ್ಟೋರ್ ರೂಮ್, ಡಾಕ್ಟರ್ ರೂಮ್ ಎಲ್ಲ ಕೂಡ ಮತ್ತು ವಿಶ್ರಾಂತಿ ರೂಮ್ ಎಲ್ಲ ಕೂಡ ಈ ಒಂದು ಕಟ್ಟಡದಲ್ಲಿ ಇವತ್ತು ಬರ್ತದೆ. ಇದನ್ನು ನಾವು ಒಂದು ಅತ್ಯುತ್ತಮವಾದ ಮಾದರಿಯಾದ ಒಂದು ಕಟ್ಟಡವಾಗಿ ನಾವು ಪರಿವರ್ತನೆ ಮಾಡ್ತೇವೆ. ಅಗತ್ಯ ಬಂದಾಗ ನಿರಾಶ್ರಿತ ಕೇಂದ್ರ ಒಂದು ಮಾದರಿಯಾದ ನಿರಾಶ್ರಿತ ಕೇಂದ್ರ ಕೂಡ ಆಗ್ತದೆ. ಬೇರೆ ಸಮಯದಲ್ಲಿ ಶಾಲಾ ಕೂಡ ನಡೆಯುವಂಥದ್ದು. ಅದು ಇದನ್ನು ಇನ್ನಷ್ಟು ಉತ್ತಮ ತೆಕ್ಕೊಂಡು ಹೋಗಲಿಕ್ಕೆ ಈಗಿನ ಶಾಲಾ ಅಭಿವೃದ್ಧಿ ಸಮಿತಿಯ ಜೊತೆಯಲ್ಲಿ ನಾವೆಲ್ಲ ಸದ್ಯ ಕೌನ್ಸಿಲರ್ ಮತ್ತು ಇವರು ಹಿರಿಯರನ್ನು ಹಾಕಿಕೊಂಡು ಇದನ್ನು ಮುಂದಿನ ಭಾಳಷ್ಟು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಬೇಕಾಗಿ ಬೆಟರ್ಮೆಂಟ್ ಕಮಿಟಿ ಅಂತ ಇಲ್ಲಿ ಅಭಿವೃದ್ಧಿ ಸಮಿತಿ ಅಂತೇಳಿ ಮತ್ತೊಂದು ಊರನ್ನು ಸೇರಿಕೊಂಡು ಮಾಡಿ ಜಂಟಿಯಾಗಿ ನಾವು ಅದನ್ನು ಮಾದರಿಯಾಗಿ ನಾವಿವತ್ತು ತಗೊಂಡು ಹೋಗ್ತೇವೆ. ಇದೇ ಒಂದು ಕಟ್ಟಡಕ್ಕೆ ಅವತ್ತು ನಾನು 1 ವರ್ಷದಿಂದ ಬಿಡುಗಡೆ ಮಾಡಿದರು ಮತ್ತು ಎಲ್ಲ ಪ್ಲ್ಯಾನ್ ಎಲ್ಲ ನಾವು ಕೂತ್ಕೊಂಡು ಮಾಡಿ ಇದ್ರೂ ಕೂಡ ನಮ್ಮ ಯಾರ ಗಮನ, ಊರವ್ರ ಗಮನಕ್ಕೆ ಯಾರಿಗೂ ಕೂಡ ಇಲ್ಲ, ಸ್ಥಳೀಯ ಕೌನ್ಸಿಲ್ ಯಾರು ಕೂಡ ಇಲ್ಲ, ನನ್ನ ಕೂಡ ಗಮನಕ್ಕಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲವೊಂದು ಒತ್ತಡದಿಂದ ಬಂದಿಲ್ಲ ತಾವು ನಾವು ಅವತ್ತು ಶಿಲಾನ್ಯಾಸ ಮಾಡಿದರು. ನಾನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಫೋನ್ ಮುಖಾಂತರ ಮಾತಾಡಿದ್ದೇನೆ. ಕೆಲವೊಮ್ಮೆ ರಾಜಕೀಯದ ಸನ್ನಿವೇಶದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಾರ್ಯಕರ್ತರ ಒತ್ತಡ ನನಗೆ ಅರ್ಥ ಆಗ್ತದೆ. ನಾನು ಕೂಡ ಇವತ್ತು ಜಿಲ್ಲೆ ಉಸ್ತುವಾರಿ ಸಚಿವನಾಗಿದ್ದುಕೊಂಡು ಒಂದು ಜಿಲ್ಲೆ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ, ಕೋಲಾರ ಜಿಲ್ಲೆ, ಚಾಮರಾಜನಗರ ಕೆಲಸ ನಿರ್ವಹಿಸಿದವರು.
ಆಗ ಬಹುಶಃ ಕಾರ್ಯಕ್ಕೆ ಒತ್ತಡ ಬಂದು ನಮಗೆ ಅಧಿಕಾರಿ ಮಾಡಿ ಅಂತೇಳಿ ಕೆಲವು ಮತ್ತೆ ಎಲ್ಲ ಪ್ರಯತ್ನ ಮಾಡೋದಕ್ಕೆ ಉತ್ತಪ್ಪಿಸೋ ಕೆಲಸ ಮಾಡ್ತಾರೆ ಅಂತ ಹೇಳಿದಾಗ ಅವರಿಗೂ ಕೂಡ ಆ ಒಂದು ಸಣ್ಣ ಮಟ್ಟಿನ ಕಾನೂನು ಲೋಪ ಮತ್ತು ಈ ಒಂದು ಆದಂಥ ಲೋಪದೋಷಗಳು ಕೂಡ ಅರಿವಾಗಿದೆ. ಅವ್ರು ಹೇಳಿ ನನಗೆ ಆ ಲೋಪದೋಷ ಗೊತ್ತಾಗಿದೆ, ಅದು ಇನ್ನು ಮುಂದೆ ಅದು ನಾನು ನೋಡಿಕೊಳ್ತೆ ಅಂತೇಳಿ ನಾನು ಕೂಡ ಹೇಳಿದ್ದೇನೆ. ನಾವೀಗ ಕಟ್ಟಡ ಮಾತ್ರ ಕಟ್ಟುವಂಥದ್ದು, ಇದು ಮೂಲಭೂತ ಸೌಕರ್ಯ ನಮಗೆ ಅನುದಾನ ಬೇಕು. ಆದ ಕಾರಣ ಇವತ್ತು ಉಸ್ತುವಾರಿ ಸಚಿವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅವರು ವಿಧಾನ ಪರಿಷತ್ತಿನ ಕೋಟದಿಂದ 25 ಲಕ್ಷ ರೂಪಾಯಿಯ ಅನುದಾನವನ್ನು ನಮ್ಮ ಈ ಮೂಲಭೂತ ಒದಗಿಸಬೇಕು ಕೇಳಿದ್ದೇನೆ. ಎಷ್ಟು ಕೊಡ್ತಾರೆ ಅಂತ ನೋಡುವ. ಆದಷ್ಟು ಬೇಗ ಕಟ್ಟಿಕೊಂಡು ಮಾದರಿಯಾದ ಶಾಲೆಯಲ್ಲಿ ಪ್ರಾರಂಭ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಈಗಾಗಲೇ ನಾವು ಅಲ್ಲಿ ಊರವರು ಸೇರಿ ಫಸ್ಟ್ ಸ್ಟ್ಯಾಂಡರ್ಡ್ಗೆಲ್ಲ ಎಲ್ಲ ಸೇರಿಕೊಂಡು ಮಾಡಿದ್ದಾರೆ. ಅದು ಸರ್ಕಾರದಲ್ಲಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡುತ್ತೇನೆ. ಇದು ಹಕ್ಕುಚ್ಯುತಿದೆಯೇ? ಹಕ್ಕುಚ್ಯುತಿ ಅಧಿಕಾರಿಗಳ ವಿರುದ್ಧ ಈಗಾಗಲೇ ಅದರ ಸಂಬಂಧ ಅಧಿಕಾರಿಗಳಿಗೆ ಬರೆದಿದ್ದೇನೆ, ಪ್ರಸ್ತಾವ ಮಾಡ್ತೇನೆ. ಅಧಿಕಾರಿಗಳು ಫೋನ್ ಮಾಡಿ ಕ್ಷಮೆ ಕೇಳಿದ್ದಾರೆ. ನಮ್ಮ ರಾಜಕೀಯದ ಒತ್ತಡ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಈ ರಾಜಕೀಯದಿಂದ ನಾವಿಲ್ಲಿ ಕೆಲಸ ಮಾಡಿದ ಪರಿಸ್ಥಿತಿ ಆಗಿದೆ. ಅವರು ಕೂಡ ಬೇರೆ ಬೇರೆ ರೀತಿಯ ಒಂದು ಮನವಿ ಮತ್ತು ಅವರು ಕೂಡ ಕ್ಷಮೆಯನ್ನು ಯಾಚಿಸಿದ್ದಾರೆ. ಮುಂದೆ ಅದನ್ನು ತೀರ್ತೇನೆ. ನಮಗೆ ಯಾರ ಮೇಲೆ ಯಾರನ್ನು ಕೂಡ ನಾವು ವೈರಿಗಳಾಗಿ ನಾವು ಕಾಣೋದಿಲ್ಲ. ನಾವು ಕೂಡ ತೀರ್ಮಾನ ಮಾಡಲಿ, ಅದು ಅಸೆಂಬ್ಲಿ ಬರುವಾಗ ಹಕ್ಕುಚ್ಯುತಿ ನಾವು ಮಂದಿರಿಸುವಂಥದ್ದು. ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ ಎಲ್ಲ ಮಾಡಿ ಯಾರಿಗೆಲ್ಲ ಲೆಟರ್ ಮಾಡಿ ನಾನು ಕಾನೂನುಬದ್ಧಾಗಿ ಇಟ್ಟಿದ್ದೇನೆ. ನಮಗೆ ಯಾರು ಕೂಡ ವೈರಿಗಳಲ್ಲ, ಯಾವ ಅಧಿಕಾರಿಗಳು ವೈರಿಗಳಲ್ಲ. ಆದರೆ ಎಲ್ಲರೂ ಕೂಡ ಅವರವ್ರ ಕೆಲಸನ ಅರ್ಥ ಮಾಡಿಕೊಂಡು ಹೋಗಬೇಕು. ಇದರಲ್ಲಿ ಅವರಿಗೊಂದು ಕ್ಷಮೆ ಕೊಡಬೇಕಾ ಅಥವಾ ಅದನ್ನು ಶಿಕ್ಷಿಸಬೇಕಂದ್ರೆ ತೀರ್ಮಾನ ಸಮಯ ಇದೆ, ನಾನು ತೀರ್ಮಾನ ತಗೊಳ್ತೇನೆ.